ಉಡುಪಿಯ ಉದ್ಯಾವರ ಸಂತ ಫ್ರಾನ್ಸಿಸ್ ದೇವಾಲಯದಲ್ಲಿ ವಾರ್ಷಿಕ ಹಬ್ಬ ಸಾಂತ್ ಮಾರಿ ಅದ್ದೂರಿಯಿಂದ ನಡೆಯಿತು. ಸಂಪೂರ್ಣ ಚರ್ಚ್ ಮತ್ತು ಆವರಣವನ್ನ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಲಾಗಿತ್ತು. ಚರ್ಚ್ ಧರ್ಮಗುರುಗಳು ವಿಶೇಷ ಪ್ರಾರ್ಥನೆ ಬಲಿಪೂಜೆಯನ್ನ ನೆರವೇರಿಸಿದರು. ಊರ ಪರವೂರ ಸಾವಿರಾರು ಮಂದಿ ಭಕ್ತರು ಫ್ರಾನ್ಸಿಸ್ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಕ್ಯಾಂಡಲ್ ಹೊತ್ತಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಚರ್ಚಿನ ಜಾತ್ರೆಗೆ ನೂರಾರು ಅಂಗಡಿಗಳು ಬಂದಿದ್ದು ಜನ ಸಾಂತ್ ಮಾರಿ ಸಿಹಿ ತಿಂಡಿಗಳನ್ನು ಮುಗಿಬಿದ್ದು ಖರೀದಿ ಮಾಡಿದರು. Patron San Francisco. I know.